ವಿಟ್ಲಮುಡ್ನೂರು ಕುಳ ಗ್ರಾಮದ ವಿಷ್ಣುನಗರ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶವು ಫೆಬ್ರವರಿ 5ರಿಂದ 14ರವರೆಗೆ ಮತ್ತು ಶಿಬರಿಕಲ್ಲು ಮಾಡ ಶ್ರೀ ಮಲರಾಯ ಮೂವರ ದೈವಂಗಳ ದೇವಸ್ಥಾನದ ಬ್ರಹ್ಮಕಲಶವು ಫೆಬ್ರವರಿ 19ರಿಂದ 21ರವರೆಗೆ ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ವಿಟ್ಲ ಸೀಮೆಯ ಗುರಿಕಾರ ಕೆಟಿ ವೆಂಕಟೇಶ್ವರ ನೂಜಿ ಹೇಳಿದ್ದಾರೆ. ಅವರು ಸೋಮವಾರ ದೇಗುಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ದೇಗುಲಕ್ಕೆ 800 ವರ್ಷಗಳ ಇತಿಹಾಸವಿದೆ. ಗ್ರಾಮದ 1200ಕ್ಕೂ ಅಧಿಕ ಮನೆಗಳ ಭಕ್ತಾದಿಗಳು ಈ ದೇಗುಲವನ್ನು ಪುನರ್ನಿರ್ಮಾಣ ಮಾಡಲು ಸಹಕರಿಸಿದ್ದಾರೆ. ದೈವಸ್ಥಾನವನ್ನ ಕರ್ಕಲ್ಲು, ನೂಜಿ, ಕುಡುವ, ಕುಳ, ಕುಂದಡ್ಕ ಮನೆತನಗಳ ಮುಂದಾಳತ್ವದಲ್ಲಿ ಊರಿನ ಭಕ್ತಾದಿಗಳೇ ಸೇರಿ ಜೀರ್ಣೋದ್ಧಾರಗೊಳಿಸಿದ್ದು ಸುಮಾರು 2.5 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತ ಭರಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಈ ದೇಗುಲ ಪುನರ್ನಿರ್ಮಾಣ ಕಾಮಗಾರಿ ನಡೆಯಲಾಗುತ್ತಿದ್ದು ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮಕಲಶ ನಡೆಯಲಿದೆ. 37 ವಿಭಾಗಗಳಲ್ಲಿ 650 ಮಂದಿಗೂ ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಸಂಪೂರ್ಣವಾಗಿ ತೆಗೆದು ಸುಮಾರು 800 ವರ್ಷದ ಇತಿಹಾಸ ಇದರಲ್ಲಿ ಸಂಪೂರ್ಣವಾಗಿ ತೆಗೆದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೈವಸ್ಥಾನಗಳು, ಭಂಡಾರದ ಮನೆಗಳು ಹಾಗೂ ದೇವಸ್ಥಾನ ಸಂಪೂರ್ಣವಾಗಿ ಇನ್ನು ಮತ್ತೊಂದು 200 ವರ್ಷಕ್ಕೆ ಯಾವುದೇ ಆದಂತಹ ಜೀರ್ಣೋದ್ಧಾರವು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಿರುತ್ತಾರೆ. ಇದರ ಕಳೆದ 3 ವರ್ಷಗಳಿಂದ ಬೇರೆ ಬೇರೆ ಹಂತದಲ್ಲಿ ನೀವೆಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗೆ ನಾಳಿದ್ದು 23ನೇ ತಾರೀಕಿಗೆ ಫೆಬ್ರವರಿ 5ನೇ ತಾರೀಕಿನಿಂದ ಫೆಬ್ರವರಿ 23ನೇ ತಾರೀಕಿನ ತನಕ ಸಮಸ್ತ ಜೀರ್ಣೋದ್ಧಾರ ಇದು ದೇವಸ್ಥಾನಗಳ ಒಟ್ಟು ಬ್ರಹ್ಮಕಲಶ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ನಾಳಿದ್ದು 23ನೇ ತಾರೀಕಿಗೆ ನಡೀಲಿಕ್ಕಿದೆ ಇಲ್ಲಿಯೇ. ಈ ಸಂಭ್ರಮದ ಆಮಂತ್ರಣ ಪತ್ರಿಕೆಯನ್ನ ದೇಗುಲದಲ್ಲಿ ನವೆಂಬರ್ 23ರಂದು ಬಿಡುಗಡೆಗೊಳಿಸಲಾಗುವುದು. ಡಿಸೆಂಬರ್ 10ರಿಂದ 14ರವರೆಗೆ ಗ್ರಾಮಸ್ಥರು ನೆರೆಯ ಗ್ರಾಮಗಳ 9,000ಕ್ಕೂ ಅಧಿಕ ಮನೆಗಳಿಗೆ ಆಮಂತ್ರಣ ನೀಡಿ ಆಹ್ವಾನಿಸಲಿದ್ದಾರೆ. ವಿವಿಧ ಅಪರೂಪದ ವಸ್ತುಗಳನ್ನೊಳಗೊಂಡ ಮ್ಯೂಸಿಯಂ ಭಕ್ತರಿಗೆ ವೀಕ್ಷಿಸಲು ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು. ನಮ್ಮ ಅರಸರೇ ಅಧ್ಯಕ್ಷರು ಹಾಗೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವವರು ಗಂಗಾಧರ್ ಭಟ್ ಲೋಕಸೇವಾ ಸಂಸ್ಥೆ ಅಧ್ಯಕ್ಷರು, ಅವರು ಅದನ್ನು ಬಿಡುಗಡೆ ಮಾಡ್ತಾರೆ. ಅವತ್ತೇ ಗ್ರಾಮಜ್ಯೋತಿ ಅಂತ ಒಂದು ಗ್ರಾಮಜ್ಯೋತಿ ಹೊರಡುತ್ತದೆ. 1200 ಚಿಲ್ಲರೆ ಏನು ನಮ್ಮ ಹಿಂದೂಗಳ ಮನೆ ಇದೆ, ದೇವಸ್ಥಾನದ ಗರ್ಭಗುಡಿಯಿಂದ ಹೊರಟಂತಹ ಒಂದು ಜ್ಯೋತಿ, ಅದನ್ನು ಕುಂಟುಕೋಟೋಳ ತಂತ್ರಿಗಳು ಅದನ್ನು ಜ್ಯೋತಿಯನ್ನು ಉರಿಸ್ಕೊಡ್ತಾರೆ, ಸಗನಮ ತಂತ್ರಿಗಳು. ಹಾಗೆ ಆ ಜ್ಯೋತಿಯನ್ನು ಉರಿಸಿ ಆ ಜ್ಯೋತಿ ಪ್ರತಿ ಮನೆಗಳಿಗೂ ಹೋಗ್ತದೆ. ಅಲ್ಲಿಯ ಆ ಮುಖಾಂತರ ಪ್ರತಿ ಗ್ರಾಮದ ಪ್ರತಿ ಮನೆಗೂ ಆಮಂತ್ರಣವನ್ನು ಕೊಡುವಂತಹ ಕೆಲಸ ಮಾಡ್ತದೆ. ಡಿಸೆಂಬರ್ 9ನೇ ತಾರೀಕಿಗೆ ಅರಮನೆಗೆ ಬಂದು ಈ ಜ್ಯೋತಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರ್ಪಡೆ ಆಗ್ತದೆ. ಅಲ್ಲಿಂದ ಮತ್ತೆ ನೆರೆ ಗ್ರಾಮಕ್ಕೆ, ನಮ್ಮ ಗ್ರಾಮದ ಸುತ್ತ 8 ಗ್ರಾಮಗಳಿದೆ, ಕುಡಿಪಾಡಿ, ಬಲ್ನಾಡು, ಕುಣುಚ, ಕೇಪು, ಅಳಿಕೆ, ವಿಟ್ಲ, ಇಡುಕಿದು ಮತ್ತು ಕಬಕ ಗ್ರಾಮ. ಈ ಗ್ರಾಮಗಳಿಗೆ ಪ್ರತಿ ಹಿಂದೂ ಮನೆಗಳಿಗೂ ಕೂಡ ನಮ್ಮ ಗ್ರಾಮದ ಸುಮಾರು 500 ಜನ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗಿ ಆಹ್ವಾನ ಮಾಡುವಂತಹ ಒಂದು ಆಮಂತ್ರಣ ಅಭಿಯಾನ. ಪತ್ರಿಕಾಗೋಷ್ಠಿಯಲ್ಲಿ ವಿಷ್ಣುಮೂರ್ತಿ ಕೆದಿಲಾಯ, ಬ್ರಹ್ಮಕಲಶ ಸಮಿತಿಯ ಕೋಶಾಧಿಕಾರಿ ಗೋವಿಂದರಾಜ್ ಪೆರುವಾಜೆ, ಸಂಘಟನಾ ಕಾರ್ಯದರ್ಶಿ ದಯಾನಂದ್ ಶೆಟ್ಟಿ ಉಜಿರೆಮಾರು, ಉಪಾಧ್ಯಕ್ಷರಾದ ಜಯವಿಂದ್ ಗೋವಿಂದ್ ಭಟ್ ಪೆರುವಾಜೆ, ರಾಮ್ ಭಟ್ ಪೆರುವಾಜೆ, ಸ್ವಾಗತ ಸಮಿತಿ ಅಧ್ಯಕ್ಷ ಚಿನ್ನಪ್ಪ ಗೌಡ, ಪದಾಧಿಕಾರಿಗಳಾದ ಉಮೇಶ್ ಹಡಿಲು, ಕೃಷ್ಣಪ್ಪ ಪೂಜಾರಿ ಪಾಂಡೇಲು, ರವೀಶ ಶೆಟ್ಟಿ ಪಿಲಿಂಜ, ದಯಾನಂದ ಪಾಂಡೇಲು, ಧನವತಿ, ಸಂದೀಪ್, ಪ್ರಶಾಂತ್ ಬರೆ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.